ಅಲಂಕಾರಿನ ವಿಚಾರದ ಬಗ್ಗೆ ಬರೆದಿದ್ದೇವೆ ಸರ್. ಅಲಂಕಾರಲ್ಲಿ ಕ್ಷೇತ್ರ ಒಂದು ವಿಷಯ ಇದೆ. ಕಡಬ ತಾಲೂಕು ಆಗೋದಾದರೆ ಕಡಬ ತಾಲೂಕು ನಾಯಿಗಳು ಹೇಳ್ತಾರೆ ಅಂತೇಳಿ ಮಾಡಿದ್ದಾರೆ. ಅಲಂಕಾರಿಕ ವರದಿ ಮಾಡಿದ್ದೇವೆ. 10 ಗಂಟೆಗೆ ಅಂತ ಇರಲಿ, ಮತ್ತೆ ಸಾಹೇಬರು ಬರ್ತಾರೆ ಅಂತೇಳಿ ಆಯ್ತು 12ವರೆಗೆ ಎದ್ದು ಮಾಡುವಂತೆ ಅವ್ರು ಬೇಕಲ್ಲ ನನಗೆ, ನಮ್ಮ ಉಸ್ತುವಾರಿ ಅಲ್ಲ. ಎಲ್ಲ ನಮ್ಮ ಕಡಬ ತಾಲೂಕಿನ ಅಲಂಗಾರ್ ಪ್ರದೇಶದ ಎಲ್ಲ ನಾಗರಿಕರಿಗೆ ಸ್ವಾಗತಿಸುತ್ತಾ, ವಿಶೇಷವಾಗಿ ಅನೇಕ ವರ್ಷಗಳಿಂದ ಈ ಒಂದು 2 ಭಾಗಗಳಿಗೆ ಬಸ್ ಇಲ್ಲದ ತನಕ ಕೂಗುಗಳು ಸಾರ್ವಜನಿಕರ ಅಳವಿತ್ತು. ಆದರೆ ಕಳೆದ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಅನೇಕ 9 ಕಡೆ ಪ್ರಸ್ತಾವನೆ ನಾವು ಸಲ್ಲಿಸಿದ್ದೆವು ಸರ್ಕಾರಕ್ಕೆ. ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ಇದರಲ್ಲಿ ಸುಮಾರು 6 ಕಡೆ ಈಗಾಗಲೇ ಇವತ್ತು 2 ಕಡೆ ಬಸ್ಸನ್ನು ಪ್ರಾರಂಭಿಸುತ್ತಿದ್ದೇವೆ. ಎಲ್ಲಿ ಅಂತೇಳಿ ಉಪ್ಪಿನಂಗಡಿ, ರಾಮಕುಂಜ, ಅಲಂಕಾರು, ಮಾದರಿ ಭಾಗಕ್ಕೆ ನೆಲ್ಯಾಡಿಗೆ ಹೋಗ್ತದೆ ಆ ಬಸ್. ಮತ್ತು ಉಪ್ಪಿನಂಗಡಿ, ಅಲಂಕಾರು, ಕಡಬ, ಕೊಂಬಾರಿಯಿಂದ ಮಣಿಮಂಡ ಜಾಗಕ್ಕೆ 2 ಬಸ್ಸುಗಳನ್ನು ಇವತ್ತು ಮಾನ್ಯ ಸಚಿವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ವಿಶೇಷವಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ 2 ಬಸ್ಸುಗಳನ್ನು ನೀಡಿದಂಥ ಸಾರಿಗೆ ಸಚಿವರಿಗೆ ಮತ್ತು ಅದರ ನಮಗೆ ರೆಕಮೆಂಡ್ ಮಾಡಿದಂಥ ನಮ್ಮ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾವ್ ಅವರಿಗೆ ಎಲ್ಲ ನಮ್ಮ ಕಡಬ ತಾಲೂಕಿನ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಳೆದ KDP ಮೀಟಿಂಗ್ ಅಲ್ಲಿ ಕೂಡ ನಮ್ಮ ಈ ಭಾಗದ ಕ್ಷೇತ್ರದ ಶಾಸಕರಾದ ಈ ವಿಚಾರವನ್ನು ಮಂಡಿಸಿದ್ದಾರೆ. ಅವರಿಗೂ ಕೂಡ ಎಲ್ಲ ಕಡಬ ತಾಲೂಕಿನ ಸಮಸ್ತ ನಾಗರಿಕರ ಪರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಪಂಚ ಗ್ಯಾರಂಟಿಯ ಎಲ್ಲ ಸದಸ್ಯರುಗಳಿಗೆ, ಅಧಿಕಾರಿ ವರ್ಗದವರು, ವಿಶೇಷವಾಗಿ ನಮ್ಮ KSRTC ಅಧಿಕಾರಿ ವರ್ಗದವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಮ್ಮ ಉದ್ಘಾಟನೆಯನ್ನು ನಮ್ಮ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಮತ್ತು ಶಾಸಕರು ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸೇರಿದಂಥ ಎಲ್ಲ ನಿಗಮ ಮಂಡಳಿ ಇರ್ಬೋದು, ನಾಮನಿರ್ದೇಶನ ಇರ್ಬೋದು, ಎಲ್ಲ ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ, ಅವಕಾಶ ಹೊಂದಿಸ್ತೇನೆ. ನಮಗೆ ಮಣಿಬಾಂಡ ಮತ್ತು ಇವತ್ತು ಮಾದೇರಿ ನೆಲ್ಯಾಡಿ ರಸ್ತೆಯಾಗಿ 2 ಬಸ್ಸುಗಳನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಿದ್ದೇವೆ. ಈ ಹಿಂದೆ 2 ಬಸ್ಸುಗಳನ್ನು ಕೊಟ್ಟಿದ್ದಾರೆ, ಇನ್ನು ಮುಂದೆ ನಮಗೆ 3 ಬಸ್ಸು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಮಗೆ ಒಂದಷ್ಟು ಬಸ್ಸುಗಳು ಬೇಕು. ಮತ್ತು ಇಲ್ಲಿಯ ಮಾದೇರಿ ಭಾಗದ ಜನರ ಬೇಡಿಕೆ ಕೂಡ ಉಂಟು. ಇದನ್ನು ಧರ್ಮಸ್ಥಳದವರೆಗೆ ನಮಗೆ ಅದು ಹೋಗುವಾಗೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಅದನ್ನು ಮಾತಾಡ್ತೇನೆ. ಡಿಪೋ ಮ್ಯಾನೇಜರ್ ಅವರು, ಹೇಗೆ ನೀವು ದಿನ ಬಸ್ಸಿನಲ್ಲಿ ಹೋದರೆ ಬಸ್ಸು ಜಾಸ್ತಿ ಆಗ್ಲಿಕ್ಕೆ ಆಗ್ತದೆ, ಬಸ್ಸು ಬಂದು ಬಸ್ಸು ಖಾಲಿ ಹೋದ್ರೆ ಅದು ಸರ್ಕಾರಕ್ಕೆ ನಷ್ಟ, ನಮಗೆ ಮತ್ತೆ ಅದರಲ್ಲಿ ಬಸ್ಸಿಗೆ ಜನ ಇಲ್ಲ ಅಂತೇಳಿ ಅವ್ರು ಮತ್ತೆ ನಿಲ್ಲಿಸ್ತಾರೆ. ಹಾಗಾಗಬಾರ್ದು. ಎಲ್ಲ ಮಾದೇರಿ ಮತ್ತೆ ಮಣಿಬಾಂಡದ ಜನ ಎಲ್ಲರೂ ಬಸ್ಸಿನಲ್ಲೇ ಪ್ರಯಾಣ ಮಾಡಬೇಕು. ಬಸ್ಸಿನಲ್ಲಿ ಪ್ರಯಾಣ ಮಾಡಿದಾಗ ಹೆಚ್ಚು ಬಸ್ಸುಗಳನ್ನು ಕೊಡ್ಲಿಕ್ಕಾಗ್ತದೆ. ಇವತ್ತು ನಮ್ಮ ಭಾಗದ ಜನಗಳು, ನಾನು ಎಲೆಕ್ಷನ್ ಇದ್ದಾಗಲೂ ಮನವಿ ಕೊಟ್ಟಿದ್ದಾರೆ, ಅನಂತರ ಕೊಟ್ಟಿದ್ದಾರೆ, ಅನಂತರ KDP ಮೀಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಎಲ್ಲರೂ, ಅದು ಒಂದು ಪಾರ್ಟಿ ವಿಷಯ ಅಲ್ಲ, ಇಲ್ಲಿ ಎಲ್ಲರಿಗೂ ಅವಶ್ಯಕತೆ. ಇದು ಒಂದು ಪಾರ್ಟಿಯ ಬಸ್ ಅಲ್ಲ, ಇದು ಒಂದು ಸರ್ಕಾರದಿಂದ ಬಸ್ಸು. ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ಮೊನ್ನೆ ಬೆಂಗಳೂರಲ್ಲಿ ಬಸ್ ಉದ್ಘಾಟನೆ ಮಾಡಿ ಕೂಡ ಹೋಗಿದ್ದಾರೆ, ಅಲ್ಲಿ ಕೂಡ ಹೇಳಿದೆ ತುರ್ತು ಕೊಡಿಸುವಂತ. ಅಲ್ಲಿಂದಲೇ ನಮ್ಮ ನಿಗಮದ KSRTC ಅವರಿಗೆ ಫೋನ್ ಮಾಡಿ, ನೋಡಪ್ಪ ಅಲ್ಲಿ ಸುಳ್ಯಕ್ಕೆ ಬಸ್ಸು ಕೊಡಲಿಲ್ಲ, ಯಾಕೆ ನಮಗೆ ಹೊಸ ಬಸ್ಸು ಕೊಡಲಿಲ್ಲ, ನಮಗೆ ಹೊಸ ಬಸ್ಸು ಕೊಡಿಸಬೇಕು. ಅಂದ್ರೆ ನಮ್ಮ ಹಳೆ ಬಸ್ಸನ್ನೇ ಕೊಡ್ತಿದ್ದಾರೆ, ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಹೊಸ ಬಸ್ಸು ಕೊಡಬೇಕು. ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮ ಉಸ್ತುವಾರಿಯ ಮುಖಾಂತರ ಅವರಿಗೆ ಜವಾಬ್ದಾರಿ ಇದೆ. ನಮ್ಮ ಕ್ಷೇತ್ರದ ಇಡೀ ಅವರಿಗೆ ಬರೇ ಸುಳ್ಯ ಅಲ್ಲ, ಕಡಬ ಅಲ್ಲ, ಇಡೀ ವಿಧಾನಸಭಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಆಗಿರುವ ಕಾರಣ 8 ತಾಲೂಕಿನ ಜವಾಬ್ದಾರಿ ಅವರಿಗಿದೆ. 8 ತಾಲೂಕನ್ನು ಸಮಾನವಾಗಿ ನೋಡಬೇಕು ಅಂತೇಳಿ ಅವರಿಗೆ ವಿನಂತಿಯನ್ನು ಮಾಡಿದ್ದಾರೆ. ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಏನು ನಮ್ಮೆಲ್ಲರ ಒಂದು ಬೇಡಿಕೆ ಏನಿತ್ತು, ಇಲ್ಲಿಯ ಸ್ಥಳೀಕರು, ಇಲ್ಲಿಯ ಶಾಸಕರು, ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಗ್ಯಾರಂಟಿ ಸಮಿತಿಯವರು ಎಲ್ಲರೂ ನನ್ನನ್ನು ಕೂಡ ಒತ್ತಾಯ ಹಾಕಿ ಪತ್ರವನ್ನು ಕೂಡ ಬರೆಸಿ ಇದು ಆಗಬೇಕಾಗಿರುವಂಥದ್ದು ಹೇಳಿದ್ದು. ಇನ್ನೂ ಹೆಚ್ಚಿನ ಬಸ್ ಕೇಳಿದ್ದೀವಿ. ಅದರಲ್ಲಿ ಈಗ ನಮಗೆ 2 ಬಸ್ ರೂಟನ್ನು ಹೊಸದಾಗಿ ಅಲಂಕಾರದಿಂದ ಬೇರೆ ಬೇರೆ 2 ರೂಟ್ಗಳನ್ನು ಹಾಕ್ಸ್ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದು ಈಗಾಗಲೇ ನಮ್ಮ ಶಾಸಕಿಯರು ಹೇಳಿದಾಗೆ, ನಮ್ಮ ಗ್ಯಾರಂಟಿ ಸಮಿತಿಯ ನಮ್ಮ ಅಧ್ಯಕ್ಷರು ಕೂಡ ಹೇಳಿದಾಗೆ, ಏನು ಈಗ ಇದರಿಂದ ಹೆಚ್ಚು ಜನ ಉಪಯೋಗ ಮಾಡೋಕ್ಕೆ ಮಾಡಿದಾಗ ಇನ್ನೂ ಬೇರೆ ಬೇರೆ ಬಸ್ ಹಾಕೋದಕ್ಕೆ ಅನುಕೂಲ ಆಗ್ತದೆ. ಈಗ ವಿಶೇಷವಾಗಿ ನಮ್ಮ ಯೋಜನೆ ನಮ್ಮ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗಂತೂ ಉಚಿತವಾಗಿರುವಂಥದ್ದು. ಅದರಿಂದ ಇನ್ನೂ ಹೆಚ್ಚು ಮಹಿಳೆಯರಿಗೆ ಕೂಡ ಭಾಳ ಅನುಕೂಲ ಆಗ್ತದೆ. ಓಡಾಡೋದಕ್ಕೆ, ಫ್ರೀಯಾಗಿ ಹೋಗಿ ಬರೋದಕ್ಕೆ ಕೂಡ ಆಗ್ತದೆ. ಅವರಿಗೆ ಹಣದ ಉಳಿತಾಯ ಕೂಡ ಆಗ್ತದೆ ಮತ್ತು ಹೆಚ್ಚಿನ ಸಾರ್ವಜನಿಕರಿಗೆ ಪ್ರಯೋಜನ ಕೂಡ ಆಗುತ್ತೆ. ಆದ್ದರಿಂದ ನಮ್ಮ ಸರ್ಕಾರ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಇದೆ. ಇವತ್ತು ಇದಾಗ್ತಾ ಇರೋದು ಭಾಳ ಸಂತೋಷ.
ಇದೆಲ್ಲ ನಮ್ಮ ಈ ಭಾಗದ ಜನರಿಗೆ ಈ ಒಂದು ಹೊಸ ರೂಟ್ ಹಾಕಿರೋದ್ರಿಂದ ಅನುಕೂಲ ಹೆಚ್ಚು ಆಗುತ್ತೆ ಅಂತ ನನ್ನ ವಿಶ್ವಾಸದಿಂದ 2 ಬಸ್ಸಿನ ಇವತ್ತು ರೂಟನ್ನು ಉದ್ಘಾಟನೆ ಮಾಡಿ ಬಂದಿದ್ದೇನೆ. ಎಲ್ಲರಿಗೂ ಕೂಡ ಇದಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲರೂ ಕೂಡ ನನ್ನ ವಿಶೇಷವಾದಂಥ ಅಭಿನಂದನೆಗಳು, ಧನ್ಯವಾದಗಳು ಅರ್ಪಿಸಿ ಮಾತನಾಡುತ್ತೇನೆ. ಇಲ್ಲಿ 5 ಎಕರೆ ಜಾಗ ಎಂಡೋ ಸಂತ್ರಸ್ತರ ಪುನರ್ವಸತಿಗೆ ಅದು ಕೂಡ ಇಲ್ಲೇ. ಹಾಗೆ ಅವರೇ ಒಂದು ಇದನ್ನು ಅಭಿಯಾನ ಕೂಡ ಮಾಡಿದ್ದಾರೆ ಸುದ್ದಿತ್ತು. ಆ ಬಗ್ಗೆ ನೀವು ಒಂದು ನಿಮ್ಮಲ್ಲಿ 12 ವರ್ಷ ಆಯ್ತು ನಾವು 5 ಎಕರೆ ಜಾಗ ಸ್ಯಾಂಕ್ಷನ್ ಮಾಡಿಸಿ ಹೊಸದಾಗಿ ಕಟ್ಟಿಸ್ಬೇಕಾ? ರಿಹ್ಯಾಬಿಲಿಟೇಷನ್ ಸೆಂಟರ್, ಶಾಶ್ವತ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲ. ಇವಾಗ ಏನಂತ ಹೇಳಿದ್ರೆ, ಈಗ ಇದು 4 ನಿರ್ಮಾಣ ಆಗಿರುವಂತ ಎಂಡೋ ಸರ್ವಿಸ್ ಸೆಂಟರ್ ಅದು ಕೂಡ ಉಪಯೋಗ ಇಲ್ಲ. ಅದಕ್ಕೆ ಈಗ 4 ಕಡೆ ಬಾಕಿ ಉಂಟು, 4 ಬಾಕಿ ಉಂಟು. ಅದನ್ನ ಈಗ ಕಾರ್ಯಗತ ಮಾಡೋದಕ್ಕೆ ನಾನು ಈಗ ಮೊನ್ನೆನೂ ಕೂಡ ಮೀಟಿಂಗ್ ಮಾಡಿದ್ದೀನಿ. ಇನ್ನು ಹೊಸದಾಗಿ ತಗೊಳ್ಬೇಕು ಅಂತ ನಾನು ಪರಿಶೀಲನೆ ಮಾಡ್ತೀನಿ. ನೀವು ಹೇಳ್ತಾ ಇರೋದು ಡೇ ಕೇರ್ ಸೆಂಟರ್. ಡೇ ಕೇರ್ ಸೆಂಟರ್. ನಾನು ಹೇಳೋದು ರಿಹ್ಯಾಬಿಲಿಟೇಷನ್ ಸೆಂಟರ್ ಇಂದ ಜಿಲ್ಲೆಗೆ ಒಂದು. ಈಗ ನಮ್ಮ ಕರ್ನಾಟಕದಲ್ಲಿ 3 ಜಿಲ್ಲೆಗೆ ಬೇಕು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಜಿಲ್ಲೆಗೆ ಒಂದರಂತೆ ಮಾಡುವ. ಯಾಕೆ ಅಂತ ಯಾರಿಗೆ ಅಂತ ಸರ್, ಇದು ಬೆಡ್ ರಿಡನ್ಸಿ ಯಾವ್ದು ಗೊತ್ತು ನನಗೆ. ನಾನು ಖಂಡಿತ ಅದ್ರ ಬಗ್ಗೆ ಗಮನ ಕೊಡ್ತೀನಿ. ಈಗ ಡೇ ಕೇರ್ ಸೆಂಟರ್ಗಳನ್ನ ಅದನ್ನ ಉಪಯೋಗ ತಗೊಳ್ಳೋದಕ್ಕೆ ಈಗ ಒಂದು ತಯಾರು ಮಾಡ್ತಾ ಇದ್ದೀನಿ. ರಿಹ್ಯಾಬಿಲಿಟೇಷನ್ ಸೆಂಟರ್ ಬಗ್ಗೆ ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಆಯ್ತು, ನಾನು ಖಂಡಿತ ಅದ್ರ ಬಗ್ಗೆ ಗಮನ ಕೊಡ್ತೀನಿ. ಹೌದು, ನಡೀತಾ ಇದೆ. ಅದು ಸ್ವಲ್ಪ ಲ್ಯಾಂಡ್ ವಿಚಾರ, ಅದೇನೋ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಎಲ್ಲ ಇದೆ. ಅದನ್ನ ಅದು ಆಗೋದ್ರಲ್ಲಿ ಏನು ಸಮಸ್ಯೆ ಇಲ್ಲ, ಹಾಗೆ ಆಗ್ತದೆ. ಸ್ವಲ್ಪ ಅದನ್ನ ಸಾಲ್ವ್, ಆ ಡಿಸ್ಪ್ಯೂಟ್ ಎಲ್ಲ ಸರಿ ಮಾಡ್ಕೊಂಡು ಮಾಡ್ತಾರೆ. ಅದನ್ನ ಆಗುತ್ತದು. ನೋಡೋಣ ಅದ್ರ ಬಗ್ಗೆ, ಹೋಬಳಿ ಕೇಂದ್ರಗಳೆಲ್ಲ ಮಾಡ್ತಕ್ಕಂಥದ್ದು ನೋಡೋಣ. ಯಾಕಂದ್ರೆ ನಾನು ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ. ಖಂಡಿತ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ತಗೊಳ್ತಕ್ಕಂಥದಕ್ಕೆ ನಮ್ದು ಇದೆ, ಒಂದು ಪ್ರಯತ್ನ ಮಾಡ್ತೀನಿ. ಇನ್ನೊಂದು ITI ಕಾಲೇಜ್ ಒಂದು ಆಗ್ಲೇಬೇಕು ಸರ್. ಅಂದ್ರೆ ಸುತ್ತಮುತ್ತ ಎಲ್ಲಿ ಕೂಡ ಇಲ್ಲ, ಎಲ್ಲಿ ಪುತ್ತೂರು ಮತ್ತೆ ಪಂಜಾಬ್ ಬಿಟ್ರೆ ಕನ್ನಡಿ, ಅಲಂಕಾರು, ಕಡಬ, ನಿಮ್ಮ ನೆಲ್ಯಾಡಿ ಈ ಏರಿಯಾದಲ್ಲಿ ಎಲ್ಲಿ ಕೂಡ ಅಂತ ಒಂದು ವೃತ್ತಿಪರ ಶಿಕ್ಷಣ ಆಯ್ತು. ಎಲ್ಲ ಸುಮಾರು ಬೇಡಿಕೆಗಳು ಇಟ್ಟಿದ್ದೀರಾ? ನೋಡೋಣ. ಎಲ್ಲ ಈ ಸುದ್ದಿಯಲ್ಲಿ ಎಲ್ಲ ಉಂಟು. ನಾನು ಖಂಡಿತ ನೋಡ್ತೀನಿ. ಇವತ್ತು ಈ ಬಸ್ ಉದ್ಘಾಟನೆಯ ಒಂದು ಸುದಿನ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಅದರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಈ ಭಾಗದ ಮಾದೇರಿ ನೆಲ್ಯಾಡಿವರೆಗಿನ ಜನಗಳಿಗೆ ಒಂದು ಸುದಿನ ಆಗಿದೆ. ಅಲಂಕಾರಿಂದ ಇವತ್ತು ಪುತ್ತೂರಿಂದ ಬರುವಂಥ ಅಲಂಕಾರ ಆಗಿ ಹೋಗುವವರಿಗೆ, ಶಾಂತಿಮೊಗ್ಗರಿಂದ ಅಲಂಕಾರು, ಮಾದೇರಿ, ನೆಲ್ಯಾಡಿಯಾಗಿ ಹೋಗುವಂಥವರಿಗೆ ಒಂದು ಒಳ್ಳೆಯ ಅವರ ಬೇಡಿಕೆ, ತುಂಬ ವರ್ಷದ ಬೇಡಿಕೆ ಆಗಿತ್ತು. ನಾನು ಇಲೆಕ್ಷನ್ ನಿಂತಾಗಲೇ ನನ್ನಲ್ಲಿ ಬೇಡಿಕೆ ಹೇಳಿದರು. ಆದರೂ 2 ವರ್ಷದಲ್ಲಿ ನಮಗೆ ಈ ಸರ್ಕಾರದಲ್ಲಿ ಬರೆಸಲಿಕ್ಕೆ ಆಗಲಿಲ್ಲ. ಈ ಮೊದಲೇ ಬರಬೇಕಿತ್ತು. ಮೊನ್ನೆ ತಾನೇ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿದ್ದೆ, ಈ ಸಲ ಅಧಿವೇಶನದಲ್ಲಿ ಮಾತಾಡ್ತೇನೆ, ನನಗೆ ಬಸ್ಸು ಕೊಡದಿದ್ದರೆ ಅಂತ ಹೇಳಿದ್ದೆ. ಅದಕ್ಕೆ ನಾಳೆ ಸೋಮವಾರ ಅಧಿವೇಶನಕ್ಕೆ ಮೊದಲೇ ನಮಗೆ ಬಸ್ಸನ್ನು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ ಮಟ್ಟಿಗೆ ಇವತ್ತು ಬಸ್ಸುಗಳು ಬಂದಿದೆ. ಇವತ್ತು ಈ ಬಸ್ಸಿನ ಪ್ರಯೋಜನವನ್ನು ಇವತ್ತು ಮಾದೇರಿ ಸೈಡಿನ ಎಲ್ಲ ಜನರು ಪಡ್ಕೊಳ್ಬೇಕು. ಮತ್ತು ಬಸ್ಸನ್ನೇ ಅವಲಂಬಿತರಾಗಿ ಹೋಗಬೇಕು. ಯಾಕಂದರೆ ಇದು ಬಸ್ಸು ನಿರಂತರ ಓಡಾಡುವವರೆಗೆ ನೀವು ಬಸ್ಸಿನಲ್ಲೇ ಹೋಗಬೇಕು. ಶಾಲಾ ಮಕ್ಕಳು ಮಾತ್ರ ಅಲ್ಲ, ವೃದ್ಧರಿದ್ದಾರೆ, ಮಹಿಳೆಯರಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಇದು ಉಪಯೋಗ ಆಗಲಿಕ್ಕೆ ಈಗಾಗಲೇ ಅಲ್ಲಿ ಬಸ್ಸು ಹೋಗಲಿಕ್ಕೆ 1-2 ಕಡೆ ಟರ್ನಿಂಗ್ ಪಾಯಿಂಟ್ ಉಂಟು. ಅಲ್ಲಿ ಬಸ್ಸು ಟರ್ನ್ ಆಗಲಿಕ್ಕೆ ಕಷ್ಟ ಉಂಟು ಅಂತ ಹೇಳಿದಕ್ಕೆ ನಿನ್ನೆನೇ ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಪ್ರಮೋದ್ ಅವರಿಗೆ ಫೋನ್ ಮಾಡಿ ಇವತ್ತೇ ಅದರ ಕೆಲಸವನ್ನು ಮಾಡಿ ಆ ಟರ್ನಿ ತೆಗಿಬೇಕು ಅಂತೇಳಿ ಇವತ್ತು ಕೆಲಸ ಕೂಡ ಮಾಡ್ತಾ ಇದ್ದಾರೆ. 2 ಕಡೆ ಬಸ್ಸು ಟರ್ನ್ ಆಗುವಲ್ಲಿ ಕಷ್ಟ ಆಗುವುದನ್ನು ಕೂಡ ತೆಗಿತಿದ್ದಾರೆ. ಆ ಕೆಲಸ ಕೂಡ ಆಗ್ತಾಯಿದೆ. ಮುಂದೆ ಈಗಾಗಲೇ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬಸ್ಸು ಈಗಾಗಲೇ ನಮಗೆ 2 ಟ್ರಿಪ್ಪು ಇಲ್ಲಿ ಮಾದೇರಿ ಅಲಂಕಾರಿಂದ ಮಾದೇರಿಯಾಗಿ ಇಲ್ಲಿ ನೆಲ್ಯಾಡಿಗೆ, ಮತ್ತು 2 ಟ್ರಿಪ್ಪು ನಮಗೆ ಇಲ್ಲಿ ಅಲಂಕಾರಿಂದ ವಾಪಸ್ಸು ನೆಲ್ಯಾಡಿಯಿಂದ ಅಲಂಕಾರವರೆಗೆ ವಾಪಸ್ ಒಂದು ಟ್ರಿಪ್ ಹೋಗ್ತದೆ. ಈಗ ಮಣಿಬಾಂಡಕ್ಕೂ ಕೂಡ ಒಂದು ಬಸ್ಸನ್ನು ಇವತ್ತು ಇಲ್ಲೇ ಉದ್ಘಾಟನೆ ಮಾಡಿದೆ. ಸುಬ್ರಹ್ಮಣ್ಯದಲ್ಲಿ ಮಾಡುವಂತ ಹೇಳಿ ಇವತ್ತು ಉಸ್ತುವಾರಿ ಇಲ್ಲಿ ಬರ್ತಾರೆ, ಇಲ್ಲೇ ಮಾಡುವಂತ ನಾನೇ ಹೇಳಿ ಇವತ್ತು ಉಸ್ತುವಾರಿಯನ್ನು ಕೂಡ ಅವರು ಬರುವಾಗ ಅವರು ನಮ್ಮ ಉಸ್ತುವಾರಿಯಾದ ಕಾರಣ ಅವರು ಇದ್ದುಕೊಂಡು ಮಾಡುವಾಯಿತು. 10 ಗಂಟೆಗೆ ಮಾಡುವಂತಿದ್ದೆ, ಮತ್ತು 12 ಗಂಟೆಗೆ ಅದನ್ನು ಪೋಸ್ಟ್ಪೋನ್ ಮಾಡಿ ಅವರ ಟೈಮಿಗೆ ನಾವು ಇಟ್ಟುಕೊಂಡಿದ್ದೇವೆ. ಇವತ್ತು 4 ಕಡೆ ಬಸ್ ಕೊಟ್ಟಿದೆ. ಇನ್ನಷ್ಟು ಬಸ್ಸುಗಳ ಅವಶ್ಯಕತೆ. ನೆಲ್ಯಾಡಿ ಕಡಬಾಗಿದೆ ಬಸ್ಸು, ಅದೆಲ್ಲ ಕೊಟ್ಟಿದ್ದಾರೆ. ಈ ಸಲ ರಾಮಲಿಂಗಾರೆಡ್ಡಿ ಮನವಿ ಮಾಡಿದ್ದಕ್ಕೆ ಸ್ಪಂದಿಸಿದ್ದಾರೆ. ಆದರೆ ನಮಗೆ ಹೊಸ ಬಸ್ಸು ಕೊಡಲಿಲ್ಲ ಅಂತ ನಾನು ಮೊನ್ನೆ ಕೂಡ ಅವರಲ್ಲಿ ಕಂಪ್ಲೇಂಟ್ ಮಾಡಿದ್ದೇನೆ. ಹಳೆ
ಬಸ್ಸನ್ನೇ ಕೊಟ್ಟಿದ್ದಾರೆ. ನಮಗೆ ಹೊಸ ಬಸ್ಸು ಕೊಟ್ಟರೆ ಇದು ಹಳೆ ಬಸ್ಸು 4 ದಿವಸ ಓಡುವಾಗ ವಾಪಸ್ ಗುಜ್ಜಿರಿ ಆದರೆ ನಿಲ್ಲಬಾರ್ದು, ನಿರಂತರ ಅದೇ ಕೊಟ್ಟ ಬಸ್ಸೇನೆ ರಿಪೇರಿ ಮಾಡಿದ ಬಸ್ಸು ಕೊಟ್ಟರೆ ನಮಗೀಗ ಅದು ಹೊಸ ಬಸ್ಸು ಕೊಡಬೇಕು ಅಂತ ನಾಳ್ದು ಅಧಿವೇಶನದಲ್ಲಿ ವಾಪಸ್ ಇದರ ಬಗ್ಗೆ ಪ್ರಸ್ತಾವ ಮಾಡ್ತೇನೆ. ಮತ್ತು ಇನ್ನಷ್ಟು ಬಸ್ಸುಗಳ ಬೇಡಿಕೆಯನ್ನು ನಾನು ಈಗ ಸುಳ್ಯಕ್ಕೂ ಕೂಡ ಒಂದಷ್ಟು ಬಸ್ಸುಗಳ ಬೇಡಿಕೆ ಇದೆ. ಸುಬ್ರಹ್ಮಣ್ಯಕ್ಕೆ ದೇವಸ್ಥಾನಕ್ಕೆ ಹೋಗುವ ಬಸ್ಸು, ಅದೊಂದು ಬಸ್ಸಿನ ಕೂಡ ಮನವಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾತಾಡಿ ವ್ಯವಸ್ಥೆಯನ್ನು ಮಾಡ್ತೇನೆ. ಮತ್ತು ಒಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಸೋಮವಾರ ನಾನು ಅಧಿವೇಶನವನ್ನು ಮಾತಾಡಲಿಕ್ಕಿದ್ದೇನೆ. ಕಡಬ ತಾಲೂಕಾಗಿದೆ ಹೊರತು ಅಲ್ಲಿ ಎಲ್ಲ ಇಲಾಖೆಗಳು ಬಂದಿಲ್ಲ ಇನ್ನೂ ಕೂಡ. ಅದೆಲ್ಲ ಇಲಾಖೆ ಬರೀ ತಾಲೂಕು ಆಫೀಸು ಮತ್ತು ತಾಲೂಕು ಪಂಚಾಯತ್ 2 ಕಚೇರಿಯನ್ನು ಬಿಟ್ಟರೆ, ಪಟ್ಟಣ ಪಂಚಾಯತ್ ಬಿಟ್ಟರೆ ಮತ್ತೆ ಎಲ್ಲ ಕಚೇರಿಗಳು ಬರಬೇಕಷ್ಟೇ. ನಮಗೆ ಪುತ್ತೂರನ್ನು ಅವಲಂಬಿಸಬೇಕು. ರಿಜಿಸ್ಟ್ರ್ ಆಫೀಸಿಗೆ ಹೋಗಬೇಕ್ರೆ ಅವರು ಪುತ್ತೂರಿಗೆ ಹೋಗಬೇಕು, ಬೇರೆಲ್ಲ ಅವರ ರೆಕಾರ್ಡ್ಸ್ ಆಗಬೇಕು, ಸುಳ್ಯಕ್ಕೆ ಹೋಗಬೇಕು. ಇದೆಲ್ಲ ಸಮಸ್ಯೆಯನ್ನು ಅರಿತು ಎಲ್ಲ ಸಮಗ್ರ 12 ಪಟ್ಟಿಯನ್ನು ಮಾಡಿದ್ದೇನೆ. 12 ಹೆಸರುಗಳು ಯಾವುದೆಲ್ಲ ಇಲಾಖೆ ಉಂಟು ಅದನ್ನೆಲ್ಲ ನಾಲ್ದು ಅಧಿವೇಶನದ ಮಾತಾಡಿ ನಮಗೆ ಅದಲ್ಲದೆ ಕೆಂಪು ಮತ್ತು ಕಲ್ಲು ಮತ್ತು ಹೊಯ್ಗೆ ಸಮಸ್ಯೆ, ಮರಳು, ಈ ಸಮಸ್ಯೆ ಕೂಡ ಮೊನ್ನೆ ಅಧಿವೇಶನದಲ್ಲಿ ಮಾತಾಡಿದ್ದೇನೆ. ಮರುದಿವಸನೇ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಏನು ನಿರ್ಧಾರ ತಗೊಂಡಿದ್ದಾರೆ ಅಂತೇಳಿ ವಾಪಸ್ ಅವರು ಕೂತು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ನಮಗೆ ಅದು ಸಮಗ್ರ ನಮ್ಮ ಜನರಿಗೆ ಸರಿಯಾದ ಕಾನೂನು ಬಾರದಿದ್ದರೆ ಮುಂದಿನ ದಿವಸ ವಾಪಸ್ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ಮತ್ತು ಮತ್ತಿನ ಅಧಿವೇಶನದಲ್ಲಿ ವಾಪಸ್ ನಾನು ಅದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ತಯಾರಿದ್ದೇನೆ. ಒಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನಷ್ಟು ಅನುದಾನಗಳು ಬರಬೇಕಾಗಿದೆ. ಮತ್ತು 1-2-3 ಸೇತುವೆ ನಾನು ಎಲ್ಲ ಮಿನಿಸ್ಟ್ಗಳಲ್ಲಿ ವಾರ ನಮ್ಮ ಕಮಿಟಿ ಮೀಟಿಂಗ್ ಹೋಗುವಾಗ ಎಲ್ಲ ಮಿನಿಸ್ಟ್ರನ್ನು ಭೇಟಿಯಾಗಿದ್ದ ಕಾರಣ ಒಂದಷ್ಟು ಅನುದಾನ ನಾನು ಹೋಗ್ತಾ ಇರ್ತೇನೆಲ್ಲ, ಈ ಅಮ್ಮ ಯಾವಾಗಲೂ ಬರೆದು ಬೇಡ ಅಂತೆಲ್ಲ ಉದ್ದೇಶದಿಂದ ಕೊಟ್ಟಿದ್ದಾರೆ. ಅದೊಂದು ಅನುದಾನ ಬಂದ ಕಾರಣ ನಮ್ಮ ಕೆದ್ದೋಟು ಕೆರೆಗೆ 1 ಕೋಟಿ 25 ಲಕ್ಷ ಮತ್ತು ನಮ್ಮ ಐವರ್ನಾಡಿನಲ್ಲಿ ಒಂದು ಭಾಳ ಲಂಪಾಡಿಗೆ ಸಂಪರ್ಕ ಆಗುವಂಥ ಪುತ್ತೂರು ತಾಲೂಕು ಸಂಪರ್ಕ ಆಗುವ ಒಂದು ಶಂಕ, ತುಂಬ ಶಾಲಾ ಮಕ್ಕಳಿಗೆ ಬೇಕಾದಂಥ ಸಂಘಕ್ಕೆ 1 ಕೋಟಿ 25 ಲಕ್ಷ ಅದು ಕೊಟ್ಟಿದ್ದೇನೆ. ಈಗ ಭಾಳ ಬೇಡಿಕೆ ಇದ್ದಂಥ ನಮ್ಮ ಅರಮನೆಕಾಯ ಒಂದು ಪೇಪರಲ್ಲಿ ಬಂದಿರ್ತದೆ, ಅದಕ್ಕೆ 1 ಕೋಟಿ 75 ಲಕ್ಷ ಅನುದಾನವನ್ನು ಕೂಡ ಸ್ಪೆಷಲ್ ಗ್ರ್ಯಾಂಟ್ ಆಗಿ ತರಿಸಿದ್ದೇನೆ. ಇದೆಲ್ಲ ಇನ್ನಷ್ಟು ಅನುದಾನಗಳು ಬರಲಿಕ್ಕೆ ನನಗೆ ಮನವಿ ಮಾಡಿದ್ದು ಕೊಡ್ತೇನೆ ಅಂತ ಹೇಳಿದ್ದಾರೆ. ನೆಲ್ಯಾಡು ಬೈಲುಗುಪ್ಪೆ ಸಂಘದೊಂದು ಕೂಡ ಉಂಟು, ಅದು ಕೂಡ ಮನವಿಯನ್ನು ಕೊಟ್ಟಿದ್ದೇನೆ. ಎಲ್ಲ ನಮ್ಮ ಪ್ರದೇಶ ಅಭಿವೃದ್ಧಿ ಅನುದಾನ ನಮ್ಮ ಶಾಸಕರ ನಿಧಿಯಿಂದ ಒಂದಷ್ಟು ಅನುದಾನವನ್ನು ಇಟ್ಟು ಎಲ್ಲೆಲ್ಲ ಅಗತ್ಯ ಸಮಸ್ಯೆ ಉಂಟು ಅದನ್ನು ಎಲ್ಲ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ಜನಪ್ರತಿನಿಧಿ ಸೇರಿರುವಂಥ ಎಲ್ಲ ಊರಿನ ಜನರು, ನಾಗರಿಕರು ನನಗೆ ಪೂರ್ಣ ಸಹಕಾರವನ್ನು ಕೊಡಬೇಕು, ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀನಿ. ಈಗ ಅಲಂಕಾರ್ನಲ್ಲಿ ಹೋಬಳಿ ಕೇಂದ್ರ ಆಗಬೇಕು ಅಂತ ಉಂಟು. 110 kV ಅದು ಆವತ್ತಿನಿಂದ ಪ್ರಯತ್ನಗಳಾಗ್ತಾ ಉಂಟು. ಮತ್ತು ಎಂಡೋ ಸಂತ್ರಸ್ತರ ಶಾಶ್ವತ ಪುನರ್ವಸತಿ ಕೇಂದ್ರ ಆಗಬೇಕು ಈ ಬಗ್ಗೆ. ಮತ್ತು ಸುದ್ದಿ ಬಿಡುಗಡೆ ಸಮಗ್ರ ಒಂದು ಸಂಚಿಕೆಯನ್ನು ಹೊರತಂದಿದ್ದೇವೆ. ಈ ಬಗ್ಗೆ ಈಗ ನಮ್ಮ ಸುದ್ದಿ ಬಿಡುಗಡೆಯ ಸಂಚಿಕೆಯನ್ನು ಹೊರತಂದಿದ್ದೀನಿ. ನಿನ್ನೆ ಬೆಂಗಳೂರಲ್ಲಿ ಸಿಕ್ಕಿದ್ದಾರೆ, ನಾನು ಕೂಡ ಮಾತಾಡಿದ್ದೇನೆ. ನಾನು ಕೂಡ ಅದನ್ನು ಅಲ್ಲಿ ಪಕ್ಷದ ಇದು ನಮ್ಮ ಪಕ್ಷದ ಪ್ರತಿನಿಧಿಗಳಲ್ಲಿ ಕೂಡ ಮಾತಾಡಿದ್ದೇನೆ. ಅದೇ ರೀತಿ ಸರ್ಕಾರದ ಮಟ್ಟಕ್ಕೆ ಕೂಡ ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ತಂದಿದ್ದೇನೆ. ನನಗೆ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ ಈ ಪತ್ರಿಕೆ ಬಗ್ಗೆ. ದಿನಪತ್ರಿಕೆ ಆದ ಕಾರಣ ನಿರಂತರ ಸುದ್ದಿ ಮಾಹಿತಿಗಳು ಬರ್ತಾ ಇದೆ. ಸುಳ್ಯದಲ್ಲಿ ವಾರಕ್ಕೊಮ್ಮೆ ಬರುವ ಸುದ್ದಿ, ಆದರೆ ಇಲ್ಲಿ ನಮ್ಮದು ಪುತ್ತೂರಿದ್ದು ದಿನಪತ್ರಿಕೆ ಆಗಿರ್ತದೆ. ಅದರ ಸಮಗ್ರ ಚಿಂತನೆಯನ್ನು ಕಡಬದ ಬಗ್ಗೆ ಕೂಡ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಅವರನ್ನು. ಮುಂದಿನ ದಿನದಲ್ಲಿ ಈ ಪತ್ರಿಕೆ ಕೂಡ ಬೆಳಿಬೇಕು, ಅದರ ಜೊತೆಗೆ ನಮ್ಮ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಬೇಕು ಅಂತ ನಾನು ಬಯಸ್ತೇನೆ. ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ.
ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ